ಪುಂಜಾಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಇದರ 36ನೇ ವರ್ಷದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಸ್ವಸ್ತಿಕ್ ಪ್ರೊ ಕಬಡ್ಡಿ ಉತ್ಸವ ನವೆಂಬರ್ 16 ಮತ್ತು ನವೆಂಬರ್ 17ರಂದು ಪುಂಜಾಲಕಟ್ಟೆ ಬಂಗ್ಲೆ ಮೈದಾನದಲ್ಲಿ ಜರುಗಲಿದೆ ಎಂದು ಕ್ಲಬ್ ಸ್ಥಾಪಕ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ತುಂಗಪ್ಪ ಬಂಗೇರ ತಿಳಿಸಿದ್ದಾರೆ. ಅವರು ಪುಂಜಾಲಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿವರ ನೀಡಿದರು. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹೆಸರಿನಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿದ್ದು ವಿವಿಧ 7 ವಿಭಾಗದಲ್ಲಿ ಪ್ರೊ ಮಾದರಿಯ ಮ್ಯಾಟ್ ಕಬಡ್ಡಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲೆಯ ಅಂತರ್ಜಿಲ್ಲೆಯ ಅಂತರ್ರಾಜ್ಯ ಮಟ್ಟದ ಪಂದ್ಯಾಟ, ಜಿಲ್ಲೆ ಅಂತರ್ಜಿಲ್ಲೆ ಅಂತರ್ರಾಜ್ಯ ಮಟ್ಟದ ಪಂದ್ಯಾಟ ಸುಮಾರು 70 ತಂಡಗಳು ಬಂದಿವೆ. ಈಗಾಗಲೇ ನಮಗೆ KG ವಿಭಾಗದಲ್ಲಿ ಬೇಕಾದ 20 ತಂಡಗಳು ಮಾತ್ರ, ಆದರೆ 30 ತಂಡಗಳು ಹೆಸರು ನೋಂದಣಿ ಆಗಿ 36 ತಂಡಗಳು. ಹೈಸ್ಕೂಲ್ ವಿಭಾಗದಲ್ಲಿ ಅಷ್ಟೇ 30 ತಂಡಗಳು ಇದರಲ್ಲಿ ಹೆಸರು ಬಂದಿವೆ. ಓಪನ್ ಮುಕ್ತ ವಿಭಾಗದಲ್ಲಿ ಕೂಡ ಸುಮಾರು 15 ತಂಡಗಳು ಹೆಸರು ಬಂದಿವೆ. ಅಲ್ಲದೆ ಪ್ರೈಮರಿ ಸ್ಕೂಲ್ ಕೂಡ ಅವರಿಗೆ ಕೂಡ ಒಂದು ಅವಕಾಶವನ್ನು ಕೊಡ್ತಿದೆ. ಮಹಿಳಾ ವಿಭಾಗದಲ್ಲಿ ಕೂಡ ಈ ಸಂದರ್ಭ ಕ್ಲಬ್ ಅಧ್ಯಕ್ಷ ಪ್ರಶಾಂತ್ ಪುಂಜಾಲಕಟ್ಟೆ, ಪದಾಧಿಕಾರಿಗಳಾದ ರಾಜೇಶ್ ಪಿ, ಸಂತೋಷ್ ಕುಮಾರ್, ಕಾವಳಮೂಡೂರು ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಆಚಾರ್ಯ ಉಪಸ್ಥಿತರಿದ್ದರು.